ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಹಾಗೂ ನರೇಂದ್ರ ವಿವೇಕಾನಂದ ಕ್ಯಾಂಪಸ್ ನೆಹರು ನಗರ ಪುತ್ತೂರು ಇದರ ಆಶ್ರಯದಲ್ಲಿ ಇಂದು ವಿವೇಕಾನಂದ ಆವರಣದಲ್ಲಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಎಂಬ ವಿಚಾರದ ಕುರಿತಾಗಿ ವಿಚಾರಣಾ ಸಂಕಿರಣ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ದಕ್ಷಿಣ ಮಧ್ಯ ಕ್ಷೇತ್ರ ಇದರ ಸಂಯೋಜಕರಾಗಿರುವ ರಘುನಂದನ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಒಂದು ಶಕ್ತಿ, ದೈವಿಕ ಶಕ್ತಿ ನಿಮಗಿದೆ ಅಂತ ಅಕಸ್ಮಾತ್ ಇದೇನಾದರೂ ನಿಮ್ಮಲ್ಲಿದ್ದರೆ ಆ ಮಗುವಿಗೆ ಇನ್ನೇನು ಬೇಕು ಹೇಳಿ? ಅದಕ್ಕಿಂತ ದೊಡ್ಡದಾದಂಥದ್ದು ಮಗು ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ. ಮೆಕಾಲೆ ಬಂದ, ಈ ಶಬ್ದವನ್ನು ತೆಗೆದುಬಿಟ್ಟ. ಆ ಶಬ್ದದ ಜಾಗದಲ್ಲಿ ಟೀಚರ್ ಹೇಳಿದ, ಮೇಡಮ್ ಹೇಳಿದ, ಮಿಸ್ ಹೇಳಿದ, ನಮ್ಮ ಭಾವನೆಗಳಲ್ಲೂ ಮಿಸ್ ಆಯಿತು. ಒಬ್ಬ ಗುರು ಯೋಚನೆ ಮಾಡಬೇಕಾದ್ದು ಏನು ಅಂತ ಹೇಳೋದನ್ನು ಈಗ ಅವ್ರು ಹೇಳಿದ್ದಾರೆ. ಈಗ ಅಧ್ಯಾಪಕನೂ ಇಲ್ಲ, ಅಧ್ಯಾಪಕಿಯೂ ಇಲ್ಲ, ಈಗ ಕಂಪ್ಯೂಟರ್ ಬಂದುಬಿಟ್ಟಿದೆ, ಆನ್ಲೈನ್. ಈಗ ಕಂಪ್ಯೂಟರ್ ಯಾವುದು? ಅಧ್ಯಾಪಕನೋ ಅಧ್ಯಾಪಕಿ ಅಂದರೆ ಹೆಣ್ಣೋ ಗಂಡೋ ಎರಡೂ ಗೊತ್ತಿಲ್ಲ ನಮಗೆ. ಅದೊಂದು ನಪುಂಸಕ ಶಬ್ದ. ಅಂದರೆ ಇವತ್ತು ಅಧ್ಯಾಪಕನಿಂದ ಒಂದು ರೀತಿ ಆಡಿಯೋ ವಿಷುವಲ್ ಇದ್ದ ಹಾಗೆ ಎಲ್ಲವನ್ನು ನೋಡ್ತೇವೆ, ಎಲ್ಲದನ್ನು ಕೇಳ್ತೇವೆ ನಾವು. ಈಗ ನೋಡುವಂಥದ್ದೇನಿಲ್ಲ. ಅದಕ್ಕೆ ಚೇತನ ತುಂಬುವಂಥ ಕೆಲಸವನ್ನು ವಿವೇಕಾನಂದರು ಯಶಸ್ವಿಯಾಗಿ ಮಾಡಿದ್ರು. ಅವತ್ತಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಂದ ಹಿಡಿದು ಇವತ್ತಿನ ಅಣ್ಣಾ ಹಜಾರೆಯಿಂದ ಹಿಡಿದು ನಮ್ಮಂಥ ಸಾಮಾನ್ಯರು ಕೂಡ ನಮ್ಮ ಜೀವನದಲ್ಲಿ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಪ್ರೇರಣೆ ಅವರ ಕಾಲವಾಗಿ 112 ವರ್ಷದ ನಂತರವೂ ರಿಂಗಣಿಸ್ತಾ ಇದೆ ಅಂದರೆ ಒಂದು ಸಾಮಾನ್ಯವಾದಂಥ ಬದುಕು ಅವರದಲ್ಲ. ಅದಕ್ಕಾಗಿ ಅವರ ಜಯಂತಿಯನ್ನು ಇಡೀ ದೇಶದಲ್ಲಿ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಸರ್ಕಾರದ ಯೋಜನೆಯಲ್ಲದೆ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ದೇವರ ಒಂದು ಶಕ್ತಿ, ದೈವಿಕ ಶಕ್ತಿ